ನಮಸ್ಕಾರ ವೀಕ್ಷಕರೇ, ನಮ್ಮದು ಇವತ್ತಿನ ಒಂದು ಪಯಣ ಎಲ್ಲಿಗೆ ಅಂತ ಹೇಳಿದ್ರೆ ಮಹಾನಿದ್ದಾನೆ ಮೇಲೆ ಅಮಿತಾ ಆಚಾರ್ಯ ಅವರಿದ್ದಾರೆ. ಈಗ ನಾವು ಸಾಧಾರಣ BC ರೋಡ್ ಹತ್ರ ಬಂದು ಮುಟ್ಟಿದ್ದೆವು. ಇಲ್ಲಿ ಏನೋ ಎಲ್ಲ ಬೆಂಕಿ ಹಿಡಿದಿದೆ, ಹಾಗೆ ಎಲ್ಲ ಫೈರ್ ಸರ್ವಿಸ್ ಅಲ್ಲಿ ಬಂದಿದೆ. ನೋಡ್ಬೋದು ಅಲ್ಲಿ ಈ ಬಸ್ ಎಲ್ಲ ತೆಗೆಸಿದ್ರು. ಮರಕ್ಕೆ ಬೆಂಕಿ ಹಿಡಿದಿದೆ. ಓ, ಅಲ್ಲಿ ಕಾಣ್ತುಂಟಲ್ಲ, ಆ ಮರಕ್ಕೆ ಬೆಂಕಿ ಹಿಡಿದಾಗಿದೆ. ಇಡೀ ಲೈನಿಗೆ ಬೆಂಕಿ ಹಿಡಿದಿದೆ ನೋಡಿ. ಇಲ್ಲಿ ಇಡೀ ಹೊಗೆ ಹಿಡಿದಿದೆ. ಎಲ್ಲ ಬೆಂಕಿ ಎಲ್ಲ ಬೆಂಕಿ ಹಿಡಿದಿದೆ. ಅದು ಪಾಣೆಮಂಗಳೂರಿನ ಹಳೆ ಸೇತುವೆ ನೋಡಿ, ಬ್ರಿಟಿಷರ ಕಾಲದ್ದು ಹಳೆ ಸೇತುವೆ. ಇದು ಬ್ರಿಟಿಷರ್ ಕಟ್ಟಿಸಿದ್ದಂತಲ್ಲಿ ಸೇತುವೆ. ನೋಡ ಎಲ್ಲಿಂಟು, ನೀವು ಎಲ್ಲಿ ಇದು ಮಾಡ್ತೀವಿ? ಸೇತುವೆ ನೋಡ್ಲಿ ಕಾಣ್ಬೇಕಂತ. ಸಾಕು ಸಾಕು ನೋಡಿ. ಅದೇ ನೋಡು, ಬ್ಯಾಕ್ ಕ್ಯಾಮರಾದಲ್ಲಿ ಇಟ್ಟಿದ್ದಾರೆ. ನನಗೆ ಫೇಸ್ ಕಾರ್ಡ್ ಅದಿದ್ರೆ ಮಾತಾಡಲಿಕ್ಕೆ ಆಗುದಿಲ್ಲ. ನಮ್ಮ ಇಲ್ಲಿ ಬಂಟ್ವಾಳದಲ್ಲಿ BNR ಗೋಲ್ಡ್ ಅದರ ಹತ್ರದಲ್ಲಿ ಒಂದು ಫೇಮಸ್ ಹೋಟೆಲ್ ಶಿವಸಾಗರ ಅಂತ. ಸೊ ನಾವು ತಲಪಾಡಿಯಿಂದ ಇವಾಗ ಬಂಟ್ವಾಳಕ್ಕೆ ಬಂದು ಶಿವಸಾಗರ ಹೋಟೆಲಲ್ಲಿ ಕೂತಿದ್ದೇವೆ. 3 ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೇವೆ. ನೋಡ್ಬೇಕು. ಮಹಾನಿದು ವಿಡಿಯೋ ಮಸಾಲೆ ದೋಸೆ ತಿನ್ನೋದು ನೋಡಿ ಇವರಿಬ್ಬರು. ಫ್ರಂಟಲ್ಲ, ಇದು ಕೇದಿಗೆಯಲ್ಲಿ ಮಕ್ಕಳ ಆಟ. ಮಕ್ಕಳ ಹತ್ರ ಆಟ ಆಡ್ಬೇಕು ಯಾವಾಗಲೂ ಸಹ, ಗಲಾಟೆ ಮಾಡಬಾರ್ದು. ಲಕ್ಕಿ 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 ಕೇದಿಗೆ ಲಕ್ಕಿ. ಇದೊಂದು ಸಂಜೆ ಹೊತ್ತಿಗೆ ಎನಿಸದೆ ಬಂದ ಮಳೆ, ಭಾರಿ ಜೋರು ಬಂದಿದೆ ಮಳೆ ಬಂದು ನಾವೆಲ್ಲ ಒದ್ದೆ ಆಗಿದ್ವಿ ನೋಡಿ. ಎಲ್ಲ ಫುಲ್ಲು ಒಂದ್ಸರ್ತಿಗೆ ಎಲ್ಲ ಒದ್ದೆ ಆಗಿದೆ, ಅಷ್ಟು ಜೋರು ಬಂದಿತ್ತು. ಈಗ ಸ್ವಲ್ಪ ಕಡಿಮೆ ಇತ್ತು, ಆಗ ಮರೆತು ಹೋಗಿತ್ತು ವಿಡಿಯೋ ಮಾಡಲಿಕ್ಕೆ. ನಿಂತ ನಂತರ ನೆನಪಾಯಿತು ವಿಡಿಯೋ ಮಾಡೋದು. ನಾಳೆ ಶಾಲೆ, ಹಾಗೆ ಮಕ್ಕಳಿಗೆ ಇವತ್ತು ನೆನಪಾಯಿತು. ಒಂದು ದಿನ ರಜೆ ಓದೋದೇ ಗೊತ್ತಾಗಲಿಲ್ಲ. ಇವತ್ತು ನಾಳೆ ಶಾಲೆ ಅಂತೇಳಿ ಇವತ್ತು ಬರೀಲಿಕ್ಕೆ ಶುರು ಮಾಡ್ತಿದ್ದಾರೆ. ಬೆಳಿಗ್ಗೆ ಬೇಗ ಎದ್ದು ಪುಂಡಿ ಮತ್ತು ಚಟ್ನಿ ಮಾಡ್ತಿದ್ದಲ್ಲ ನೋಡಿ, ಬೈಲಿಕ್ಕೆ ಇಡ್ತಿದ್ದಲ್ಲ. ಯಾಕಂದರೆ ನಾವು 8 ಗಂಟೆಗೆ ಇಲ್ಲಿಂದ ಹೊರಟು ಹೋಗಬೇಕು. ಯಾಕಂದರೆ ಮಹನಿಗೆ 9:30ಗೆ ಶಾಲೆ. ಹಾಗೆ ಬೇಗ ಎದ್ದು ಇವಳು ತಿಂಡಿ ಮಾಡ್ತಿದ್ದಲ್ಲಿ. ಪುಂಡಿ ಗಸಿ ಅಲ್ಲ ಚಟ್ನಿ.